ಟ್ರಂಪ್ ವಾಗ್ದಾಳಿಗೆ ಪೋಪ್ ಲಿಯೋ ನೀಡಿದ್ರು ಶಾಂತಿಯುತ ಪಂಚ್. ಅಮೆರಿಕ ಅಧ್ಯಕ್ಷರನ್ನ ಎದುರಿಸೋಕೆ ನಾನು ರಾಜಕಾರಣಿಯಲ್ಲ ಅಂತಲೇ ಪೋಪ್ ಲಿಯೋ ತಿರುಗೇಟು ನೀಡಿದ್ದಾರೆ. ಜಾಗತಿಕ ನಾಯಕರ ನಡುವಿನ ಈ ಮಾತಿನ ಸಮರ ಈಗ ಹೊಸ ತಿರುವು ಪಡೆದಿದೆ. ಅಷ್ಟಕ್ಕೂ ಪೋಪ್ ಹೇಳಿದ್ದೇನು ನೋಡಿ. ಇತ್ತೀಚೆಗೆ ಇರಾನ್ ಯುದ್ಧದ ವಿಚಾರವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪೋಪ್ ನಡುವೆ ದೊಡ್ಡ ಗಲಾಟೆಯೇ ನಡೀತಾ ಇದೆ. ಪೋಪ್ಗೆ ಫಾರಿನ್ ಪಾಲಿಸಿ ಗೊತ್ತಿಲ್ಲ ಅಂತ ಟ್ರಂಪ್ ಗೇಲಿ ಮಾಡಿದ್ರು. ಆದ್ರೆ ಈಗ ಪ್ರತಿಕ್ರಿಯೆ ನೀಡಿರೋ ಪೋಪ್ ಲಿಯೋ, ನಾನು ಟ್ರಂಪ್ಗೆ ಹೆದರುವುದಿಲ್ಲ, ಯುದ್ಧ ಮಾಡೋದು ಮನುಕುಲಕ್ಕೆ ಮಾಡೋ ದ್ರೋಹ ಅಂತ ಗುಡುಗಿದ್ದಾರೆ. ನಾನು ರಾಜಕಾರಣಿಯಲ್ಲ, ಶಾಂತಿ ಸ್ಥಾಪಿಸೋದು ನನ್ನ ಕೆಲಸ ಅಂತ ಟ್ರಂಪ್ ಬಾಯಿ ಮುಚ್ಚಿಸಿದ್ದಾರೆ. ಧರ್ಮದ ಹೆಸರಲ್ಲಿ ಯುದ್ಧ ಮಾಡೋದನ್ನ ಪೋಪ್ ಕಟುವಾಗಿ ಟೀಕಿಸಿದ್ದಾರೆ. ಜೀಸಸ್ ಯಾವತ್ತೂ ಯುದ್ಧವನ್ನ ಬೆಂಬಲಿಸಲಿಲ್ಲ, ಹಿಂಸೆ ಮಾಡೋರ ಪ್ರಾರ್ಥನೆಯನ್ನ ದೇವರು ಕೇಳಲ್ಲ ಅನ್ನೋದು ಪೋಪ್ ಅವರ ಖಡಕ್ ಮಾತು. ಟ್ರಂಪ್ ಅವರ ಹೆಸರನ್ನ ನೇರವಾಗಿ ಬಳಸದೆ ಚರ್ಚ್ನ ಸಂದೇಶ ಶಾಂತಿ ಮಾತ್ರ ಅಂತ ಹೇಳೋ ಮೂಲಕ ಟ್ರಂಪ್ ಅವರಿಗೆ ಪರೋಕ್ಷವಾಗಿ ಬುದ್ಧಿಮಾತು ಹೇಳಿದ್ದಾರೆ. ಇಬ್ಬರು ಪವರ್ಫುಲ್ ವ್ಯಕ್ತಿಗಳ ನಡುವಿನ ಈ ಜಟಾಪಟಿ ಈಗ ಇಡೀ ವಿಶ್ವದ ಚರ್ಚಾ ವಿಷಯವಾಗಿದೆ. ಸುದ್ದಿಗಳ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.